ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ವತಿಯಿಂದ ಕಟಪಾಡಿ ಮಟ್ಟುವಿನ ಕಡಲ ತೀರದಲ್ಲಿ ಕರಾಟೆಯ ರಾಜ್ಯಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು ವಿವಿಧ ಜಿಲ್ಲೆಗಳಿಂದ 500ಕ್ಕೂ ಅಧಿಕ ಬ್ಲಾಕ್ ಬೆಲ್ಟ್ ಪದವೀಧರರು ಆಗಮಿಸಿದರು। ಈ ಬಗ್ಗೆ ರಾಜ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ನಿತ್ಯಾನಂದ ಕೆಮ್ಮಣ್ಣು ಮಾತನಾಡಿ, ಕಳೆದ ಕೆಲವೇ ವರ್ಷಗಳ ಹಿಂದೆ ಉಡುಪಿಯಲ್ಲೇ ಆರಂಭಗೊಂಡ ಕರಾಟೆ ಶಿಕ್ಷಕರ ಸಂಘದಲ್ಲಿ ಸಾವಿರಾರು ಮಂದಿ ಸದಸ್ಯರಾಗಿದ್ದಾರೆ। ರಾಜ್ಯದ ಎಲ್ಲ ಶಿಕ್ಷಕರು ಒಂದಾಗಿ ಚರ್ಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳುವ ಸದುದ್ದೇಶ ಇಟ್ಟುಕೊಂಡು ಕಟಪಾಡಿ ಮಟ್ಟುವಿನ ಸುಂದರ ಕಡಲ ತೀರದಲ್ಲಿ ಈ ಸಮ್ಮೇಳನವನ್ನು ನಡೆಸುತ್ತಿದ್ದೇವೆ ಎಂದರು। ಸಂಘ ರಿಜಿಸ್ಟರ್ಡ್ ಕರ್ನಾಟಕ ರಾಜ್ಯ ಇದರ ವಾರ್ಷಿಕ ಮಹಾಸಭೆಯ ಪ್ರಯುಕ್ತವಾಗಿ ನಾವೆಲ್ಲ ಜಿಲ್ಲೆಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನೂ ಕೂಡ ಇಲ್ಲಿ ಒಂದು ಸಮ್ಮೇಳನವನ್ನು ಮಾಡಬೇಕು। ಬಂದವರಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ। ಹಾಗೆಯೇ ಇವತ್ತು ಒಂದು ಒಳ್ಳೆಯ ಚರ್ಚೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಕರಾಟೆಯನ್ನು ಬೆಳೆಸಬೇಕು, ಇಡೀ ರಾಜ್ಯದಲ್ಲಿ ದೇಶಕ್ಕೆ ಮಾದರಿಯಾಗುವಂಥ ಒಂದು ಕರಾಟೆ ತಂಡವನ್ನು ಕಟ್ಟಬೇಕು। ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೂಡ ಸರ್ಕಾರದಲ್ಲಿ ಸಿಗುವಂಥ ಸವಲತ್ತುಗಳು ಆದಷ್ಟು ಬೇಗ ಸಿಗುವಾಗ ಆಗಬೇಕಂತೇಳಿ ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಿ। ಇನ್ನು ಈ ಸಂದರ್ಭ ಕರಾಟೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಸನ್ಮಾನ ಹಾಗೂ ಕರಾಟೆ ಶಿಕ್ಷಕರಿಗಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು। ಇನ್ನು ಈ ಸಂದರ್ಭ ಸಂಸ್ಥೆಯ ಗೌರವಾಧ್ಯಕ್ಷ ಲಕ್ಷ್ಮೀನಾರಾಯಣಾಚಾರ್, ಕೋಶಾಧಿಕಾರಿ ರವಿ ಸಾಲಿಯಾನ್, ಕಾರ್ಯದರ್ಶಿ ರೋಹಿತಾಕ್ಷ ಉಪಸ್ಥಿತರಿದ್ದರು।